ರಮ್ಯ ಮನೋಹರ ಗಿರಿವನಗಳು, ಒಂದಕ್ಕಿಂತ ಒಂದು ಎತ್ತರ ಶಿಖರ ಸಾಲು ಸಾಲುಗಳು, ಎಲ್ಲಿ ನೋಡಿದರಲ್ಲಿ ಹೂಗಳದೇ ಕಾರವಾರು, ಹಚ್ಚ ಹಸಿರಿನ ಚಹಾ ತೋಟಗಳು. ಇದಕ್ಕೆಲ್ಲ ನೀವು ಸಾಕ್ಷಿಯಾಗಬೇಕೆಂದರೆ ಭೂಲೋಕದ ಸ್ವರ್ಗವನ್ನು ನೀವು ನೋಡಲೇಬೇಕು. ಹೌದು ಸ್ನೇಹಿತರೆ, ಅದೇ ದಕ್ಷಿಣ ಭಾರತದ ಭೂಲೋಕದ ಸ್ವರ್ಗ ಉದಕಮಂಡಲಂ, ಅಂದರೆ ಊಟಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಊಟಿ ಎಲ್ಲಿದೆ, ಊಟಿನ ಯಾವಾಗ ಭೇಟಿ ಕೊಡಬೇಕು, ಊಟಿ ಎಷ್ಟು ದೂರ ಇದೆ, ಊಟಿಯಲ್ಲಿ ಹೋದರೆ ಎಲ್ಲಿ ಉಳ್ಕೋಬೇಕು, ಊಟಿಯಲ್ಲಿ ಏನೇನು ಮಾಡಬೇಕು, ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಸಮಗ್ರವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಹಂಚಿಕೊಳ್ಳಿ. ತಮಿಳುನಾಡಲ್ಲಿರುವ ಊಟಿ ನವ ದಂಪತಿಗಳಿಗೆ ಹೇಳಿ ಮಾಡಿಸಿದಂತಹ ಹನಿಮೂನ್ ತಾಣವಾಗಿದೆ. ಅದಷ್ಟು ನವದಂಪತಿಗಳ ನವ ಜೀವನದ ನವ ಮೊದಲು ಪ್ರಾರಂಭವಾಗುವುದು ಈ ಊಟಿಯಿಂದಲೇ. ಅದಕ್ಕಾಗಿ ಊಟಿಯನ್ನು ಮಧುಚಂದ್ರದ ರಾಜಧಾನಿ ಎಂದೇ ಕರೆಯುತ್ತಾರೆ. ಊಟಿ ಎಂಬುವುದು ಹಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಚಿತ್ರಗಳಿಗೆ ಎಲ್ಲ ರೊಮ್ಯಾಂಟಿಕ್ ಹಾಡುಗಳನ್ನು ಚಿತ್ರಿಸಲು ಇಲ್ಲಿಗೆ ಹೋಗುತ್ತಾರೆ. ಊಟಿ ಬೆಂಗಳೂರಿನಿಂದ ಸುಮಾರು 265 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನಿಂದ 384 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಅವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 714 ಕಿಲೋಮೀಟರ್ ದೂರದಲ್ಲಿದೆ. ಊಟಿಗೆ ಹತ್ತಿರವಾದಂತಹ ಏರ್ಪೋರ್ಟ್ ಅಂದರೆ ಕೊಯಮತ್ತೂರ್ ಏರ್ಪೋರ್ಟ್. ಇದು ಊಟಿಯಿಂದ ಸುಮಾರು 88 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಊಟಿಯ 10 ಅದ್ಭುತ ಪ್ರವಾಸಿ ಸ್ಥಾನಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ. ಬಾಟನಿಕಲ್ ಗಾರ್ಡನ್. ಊಟಿಯಲ್ಲಿರುವ ಬಾಟನಿಕಲ್ ಗಾರ್ಡನ್ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ಸ್ಥಳವಾಗಿದೆ. ಈ ಗಾರ್ಡನ್ ಸುಮಾರು 22 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಉದ್ಯಾನವನ್ನು ನೀವು ಹಲವಾರು ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಸಿನಿಮಾಗಳಲ್ಲಿ ನೋಡಿರಬಹುದು. ಈ ಬಾಟನಿಕಲ್ ಗಾರ್ಡನ್ನಲ್ಲಿ ಹಲವಾರು ರೀತಿಯ ಸಸ್ಯಗಳನ್ನು ನೀವು ಕಾಣಬಹುದು. ಟಾಯ್ ಟ್ರೈನ್. ನೀಲಗಿರಿ ಪರ್ವತ ರೈಲು ಮಾರ್ಗದ ಒಂದು ಭಾಗವಾದ ಊಟಿ ಟಾಯ್ ಟ್ರೈನ್ ಊಟಿಯ ಒಂದು ಅವಿಭಾಜ್ಯ ಭಾಗವಾಗಿದೆ. ಇದು ಕುನ್ನೂರು ಮೂಲಕ ಮೆಟ್ಟುಪಾಳ್ಯದಿಂದ ಊಟಿಗೆ ಸಾಗುತ್ತದೆ. ಈ ಐತಿಹಾಸಿಕ ಟಾಯ್ ಟ್ರೈನ್ ಅಂದರೆ ಆಟಿಕೆ ಟ್ರೈನ್ನ ಸವಾರಿಯು ಯಾವುದೇ ರೈಲು ಸವಾರಿಗೆ ಸಾಟಿನೇ ಇಲ್ಲ ಸ್ನೇಹಿತರೆ. ಈ ಟಾಯ್ ಟ್ರೈನ್ ಚಹಾ ತೋಟಗಳ ಮೂಲಕ ಹಾಗೂ ಅರಣ್ಯದ ಮೂಲಕ ಕನಿಷ್ಠ ಪಕ್ಷ 46 ಕಿಲೋಮೀಟರ್ ದೂರದಷ್ಟು ಇದು ಸಾಗುತ್ತದೆ. ನೀವು ಊಟಿಯನ್ನು ನಿಜವಾಗಲೂ ಅನುಭವಿಸಬೇಕು, ಪ್ರವಾಸ ಮಾಡಬೇಕು ಅಂದರೆ ಈ ಟಾಯ್ ಟ್ರೈನ್ ಮೂಲಕ ನೀವು ಒಂದು ಸಾರಿ ಹೋಗಲೇಬೇಕು. ಇದೊಂದು ಅದ್ಭುತ ಅನುಭವ ಹಾಗೂ ಆಕರ್ಷಕ ಪ್ರವಾಸ ಕೂಡ. ದೊಡ್ಡ ಬೆಟ್ಟ ಪೀಕ್. ಈ ದೊಡ್ಡ ಬೆಟ್ಟ ಪೀಕ್ ಊಟಿಯಲ್ಲಿನ ಅತ್ಯಂತ ಎತ್ತರವಾದ ಬೆಟ್ಟವಾಗಿದೆ. ಇದು ಸುಮಾರು 2623 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟವನ್ನು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರಗಳಲ್ಲಿ ಒಂದು ಎಂದು ಗುರುತಿಸಲಾಗಿದೆ. ಈ ಬೆಟ್ಟದಿಂದ ಸುಂದರವಾದ ಕಣಿವೆಗಳು, ಕೊಯಮತ್ತೂರ್ ಬಯಲು ಮತ್ತು ಮೈಸೂರಿನ ಸಮತಟ್ಟಾದ ಪ್ರದೇಶಗಳನ್ನು ನೀವು ಈ ಬೆಟ್ಟದಿಂದ ಕಣ್ಣಾರೆ ಕಂಡು ಅನುಭವಿಸಬಹುದು. ವಿಶೇಷವೆಂದರೆ ತಮಿಳುನಾಡು ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆಯು ಟೆಲಿಸ್ಕೋಪ್ ಹೌಸ್ ಅನ್ನು ಸಹಿತ ಇಲ್ಲಿ ಕಟ್ಟಲಾಗಿದೆ. ಅವಲಾಂಚೆ ಅಭಯಾರಣ್ಯ. ಅವಲಾಂಚೆ ಅಭಯಾರಣ್ಯವು ನೀಲಗಿರಿಯ ಮಧ್ಯದಲ್ಲಿರುವ ಸುಂದರವಾದ ಅಭಯಾರಣ್ಯವಾಗಿದೆ.
ಈ ಅವಲಾಂಚೆ ಅಭಯಾರಣ್ಯವು ಊಟಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಈ ಸುಂದರವಾದ ಅಭಯಾರಣ್ಯದಲ್ಲಿ ಶೋಲಾ ಮರಗಳು, ಆರ್ಕಿಡ್ ಮರಗಳನ್ನು ನೀವು ಕಾಣಬಹುದು. ಈ ಅಭಯಾರಣ್ಯದಲ್ಲಿ ಜೀಪ್ ಸಫಾರಿ ಕೂಡ ಇದೆ. ಈ ಅಭಯಾರಣ್ಯ ಹಲವಾರು ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿಗಳನ್ನು ಕೂಡ ಹೊಂದಿದೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಈ ಅಭಯಾರಣ್ಯದ ಸರೋವರದಲ್ಲಿ ದೋಣಿ ವಿಹಾರದ ಸೌಲಭ್ಯ ಕೂಡ ಇದೆ. ಲ್ಯಾಂಬ್ಸ್ ರಾಕ್, ಕುನ್ನೂರು ಊಟಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿನ ಲ್ಯಾಂಬ್ಸ್ ರಾಕ್ ಅದ್ಭುತವಾದಂತಹ ಪ್ರವಾಸಿ ಸ್ಥಾನವಾಗಿದೆ. ಲ್ಯಾಂಬ್ಸ್ ರಾಕ್ನ ಸುತ್ತಲೂ ಇರುವ ಪರ್ವತ ಬಂಡೆಗಳು ಸಮುದ್ರ ಮಟ್ಟಕ್ಕಿಂತ ಸುಮಾರು 5,000 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಲ್ಯಾಂಬ್ಸ್ ರಾಕ್ ಪ್ರವಾಸಿಗರಿಗೆ ಅದ್ಭುತವಾದ ನೋಟವನ್ನು ಒದಗಿಸುತ್ತದೆ. ಈ ಪ್ರದೇಶವು ದಟ್ಟವಾದ ಕಾಡು ಮೋಡಗಳಿಂದ ಆವರಿಸಿಕೊಂಡ ವಾತಾವರಣವನ್ನು ನೀವು ಕಾಣಬಹುದು. ಈ ಸುಂದರವಾದ ಲ್ಯಾಂಬ್ಸ್ ರಾಕ್ಗೆ ಟ್ರೆಕ್ಕಿಂಗ್ ಅಂದರೆ ಚಾರಣ ಮಾಡಲು ಹಲವಾರು ದೇಶಗಳಿಂದ ಜನರು ಬರುತ್ತಾರೆ. ಕೆಟ್ಟಿ ವ್ಯಾಲಿ. ಕೆಟ್ಟಿ ವ್ಯಾಲಿ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ಸ್ಥಳವಾಗಿದೆ. ಇದು ಊಟಿಯಿಂದ ಕುನ್ನೂರು ಮಾರ್ಗದಲ್ಲಿ 4 ಕಿಲೋಮೀಟರ್ ದೂರದಲ್ಲಿದೆ. ಊಟಿಗೆ ಭೇಟಿ ನೀಡುವ ಹಲವಾರು ಪ್ರವಾಸಿಗರಿಗೆ ಕೆಟ್ಟಿ ವ್ಯಾಲಿ ಅತ್ಯಂತ ಮೆಚ್ಚಿನ ತಾಣವಾಗಿದೆ ಎಂದರೆ ತಪ್ಪಾಗಲಾರದು. ಕೆಟ್ಟಿ ವ್ಯಾಲಿ ಸಮೀಪ ಇರುವ ಹಲವಾರು ಪ್ರಮುಖವಾದ ಪ್ರವಾಸಿ ಆಕರ್ಷಣೆಗಳೆಂದರೆ ಸ್ಟೋನ್ ಹೌಸ್, ಮಾರಿಯಮ್ಮನ್ ದೇವಾಲಯ, ಊಟಿ ಗಾಲ್ಫ್ ಕೋರ್ಸ್, ಸೇಂಟ್ ಸ್ಟೀಫನ್ ಚರ್ಚ್ ಹಾಗೂ ಪೈಕಾರ ಸರೋವರಗಳು. ಊಟಿ ಸರೋವರ. ಊಟಿಯ ಪ್ರಮುಖ ಆಕರ್ಷಣೆ ಎಂದರೆ ಈ ಅದ್ಭುತವಾದಂತಹ ಸರೋವರ. ಈ ಸರೋವರ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಇಂದು ಜನಪ್ರಿಯಗೊಂಡಿದೆ. ನೀವು ಇಲ್ಲಿಗೆ ಹೋದರೆ ಬೋಟಿಂಗ್ ಮಾಡಲೇಬೇಕು. ಇಲ್ಲಿಯ ಬೋಟಿಂಗ್ ಅತಿ ಅದ್ಭುತವಾದಂತಹ ಅನುಭವ ಹಾಗೂ ಆನಂದವನ್ನು ಕೊಡುತ್ತದೆ. ಅದಕ್ಕೇನೆ ಈ ಊಟಿ ಸರೋವರ ದೋಣಿ ವಿಹಾರಕ್ಕೆ ಅತಿ ಹೆಚ್ಚು ಜನಪ್ರಿಯವಾಗಿದೆ. ಪ್ರವಾಸಿಗರು ಅದರ ಪ್ರಶಾಂತ ನೀರಿನಲ್ಲಿ ಉಲ್ಲಾಸಕರ ಸವಾರಿಯನ್ನು ಆನಂದಿಸುತ್ತಾರೆ. ಸರೋವರದ ಬಳಿಯೇ ಬೋಟಿಂಗ್ ಹೌಸ್ ಇದೆ. ಇಲ್ಲಿ ನೀವು ಬಾಡಿಗೆಗೆ ದೋಣಿಗಳನ್ನು ಪಡೆದುಕೊಂಡು ಆನಂದಕರ ವೇಳೆಯನ್ನು ನೀವು ಕಳೆಯಬಹುದು. ಸರೋವರದ ಸುತ್ತಮುತ್ತಲ ಸೈಕ್ಲಿಂಗ್ ಕೂಡ ನೀವು ಮಾಡಬಹುದು. ಕಾಲ್ಹಟ್ಟಿ ಫಾಲ್ಸ್. ಕಾಲ್ಹಟ್ಟಿ ವಾಟರ್ ಫಾಲ್ಸ್ ಊಟಿ ಮೈಸೂರು ರಸ್ತೆಯಲ್ಲಿ 13 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಅದ್ಭುತವಾದ ಹಾಗೂ ಸುಂದರವಾದಂತಹ ಜಲಪಾತವಾಗಿದೆ. ಕಾಲ್ಹಟ್ಟಿ ಗ್ರಾಮದಿಂದ 2 ಮೈಲಿ ದೂರ ನೀವು ಚಾರಣ ಮಾಡಿ ಅಂದರೆ ಟ್ರೆಕ್ ಮಾಡಿ ಈ ಜಲಪಾತವನ್ನು ನೀವು ತಲುಪಬಹುದು. ಮಹಾನ್ ಹಿಂದೂ ಸಂತ ಅಗಸ್ತ್ಯ ಋಷಿಗಳು ಇಲ್ಲಿ ವಾಸಿಸುತ್ತಿದ್ದರೆಂದು ನಂಬಲಾಗಿದೆ. ಇದರ ರಮಣೀಯ ಸೌಂದರ್ಯವು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುವುದು ಖಚಿತ.